ಒಲಿವೆ ನಾ ನಿಮಗೆಂಬ ಮಲಗಿ ಪರಮಾದರದಿ ಪಾಡಲು ಹರಿ ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಾ ನಿಮಗೆಂಬ ಸುಲಭನು ಶ್ರೀಹರಿಯು ಸುಲಭನು, ಹರಿ ಸುಲಭನು ಬಹು ಸುಲಭನು, ಅರೆಗಳಿಗೆ ತನ್ನವರನು ಬಿಟ್ಟಗಲನೋ. ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನೋ. ರಮಾಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಪಾಮರರು ಬಳಲುವರು ಭವದೊಳಗೆ, ಹರಿ ಸುಲಭನು ಹರಿ ಕೊಲ್ಲನೋ ಕೃಷ್ಣ ಕೊಳ್ಳನೋ, ಕೊಲ್ಲನೋ ಕೃಷ್ಣ ಕೊಳ್ಳನೋ, ಕೊಲ್ಲನೋ ಕೃಷ್ಣ ಕೊಳ್ಳನೋ, ಕೊಲ್ಲನೋ ಕೃಷ್ಣ ಕೊಳ್ಳನೋ. ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ, ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ. ಕೊಲ್ಲನೋ ಕೃಷ್ಣ
ಪುರಂದರ ವಿಠಲನಲ್ಲಿ ಕಿಂದಿರಾಪತಿ ಪುರಂದರ ವಿಠಲನಲ್ಲಿ ಕಿಂದಿರಾಪತಿ ಪುರಂದರ ವಿಠಲನಲ್ಲಿ ಚಂದದ ಭಕ್ತಿಯಿಂದ ಚಂದದ ಭಕ್ತಿಯಿಂದ ಚಂದದ ಭಕ್ತಿಯಿಂದ ಆನಂದ ಪಡುವಂತ ಒಲ್ಲನೋ ಕೃಷ್ಣ ಕೊಳ್ಳಲು ಒಲ್ಲನೋ ಕೃಷ್ಣ ಕೊಳ್ಳಲು ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ನೀರೇ ಕರೆತಾರೆ ಮಾರ ಸುಂದರನ ಮಾರ ಸುಂದರನ ಮಾರ ಸುಂದರನ ನೀರೇ ಕರೆತಾರೆ ಮಾರ ಸುಂದರನ ಮಧುಮನವನ ಪಾದ ಮಧುಮನವನ ಪಾದ ಮಧುಪ ಮಧುಪವೆಂಬ ಮಧುಕರ ವೃತ್ತಿ ಚೆನ್ನದು ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು ಮಧುಕರ ವೃತ್ತಿ ಎನ್ನದು ಮಧುಕರ ವೃತ್ತಿ ಎನ್ನದು ಹರಿ ಪಣ್ಣು ಫಲಗಳ ನಗಿದು ಜಿಹ್ವೆಗೆ ರಸವನಿವಂತೆ ಪಣ್ಣು ಫಲಗಳ ನಗಿದು ಜಿಹ್ವೆಗೆ ರಸವನಿವಂತೆ ಕಣ್ಣಿಗೆ ಬೆಯಂದದಲೆ ಕಣ್ಣಿಗೆ ಬೆಯಂದದಲೆ ಕೈ ಮೈ ತಿಣ್ಣಿಗೊದಗಿ ಫಲ್ಗಳು ಪಣ್ಣು ಫಲಗಳನ್ನು ಅಗಿದು ಜಿಹ್ವೆಗೆ ರಸವನಿವಂತೆ ಪುಣ್ಯ ಫಲಗಳ ನೀವುದಕ್ಕೆ ಪುಣ್ಯ ಫಲಗಳ ನೀವುದಕ್ಕೆ ನುಡಿವೆ ನೀ ನಾಮಾಮೃತದೊಳು ಲಕ್ಷ್ಮಣನಣ್ಣನೊದಗುವ ಲಕ್ಷ್ಮಣನಣ್ಣನೊದಗುವ ಭಕ್ತರ ಅವಸರಕ್ಕೆ ಅಮರದಳ ಸಗೀತ ಲಕ್ಷ್ಮಣನಣ್ಣನೊದಗುವ ಭಕ್ತರ ಅವಸರಕ್ಕೆ ಅಮರದಳ ಸಗೀತ ನಂದಗೋಪನ ಮಂದಿರಂಗಳ ಸಂದುಗೊಂದಿನಲ್ಲಿ ನಂದಗೋಪನ ಮಂದಿರಂಗಳ ಸಂದುಗೊಂದಿನಲ್ಲಿ
ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ. ಶ್ರೀ ಗುರುಕ್ತ ಸದಾ ಸುಮಂಗಳ ಯೋಗ ಯೋಗದಲ್ಲಿ ಆಗಮಾರ್ಥದೊಳಗೆ ಮಾಡುವ ಯಾಗ ಯಾಗದಲ್ಲಿ. ಶ್ರೀ ಗುರುಕ್ತ ಸದಾ ಸುಮಂಗಳ ಯಾಗ ಯೋಗದಲ್ಲಿ ಆಗಮಾರ್ಥದೊಳಗೆ ಮಾಡುವ ಯಾಗ ಯಾಗದಲ್ಲಿ ಶ್ರೀಗೆ ಭಾಗ್ಯನಾಗಿ ವರ್ತಿಪ ಭೋಗ ಭೋಗದಲ್ಲಿ. ಶ್ರೀಗೆ ಭಾಗ್ಯನಾಗಿ ವರ್ತಿಪ ಭೋಗ ಭೋಗದಲ್ಲಿ ಭಾಗವತರು ಬಾಗಿ ಪಾಡುವ ಭಾಗವತರು ಬಾಗಿ ಪಾಡುವ ರಾಗ ರಾಗದಲ್ಲಿ ಬಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ. ಈ ಚರಾಚರದೊಳಗೆ ಅಜಾಂಡದ ಆಚೆ ಈಚೆಯಲ್ಲಿ ಈ ಚರಾಚರದೊಳಗೆ ಅಜಂಡದ ಆಚೆ ಈಚೆಯಲ್ಲಿ ಕೇಚರೇಂದ್ರನ ಸುತನ ರಥದ ಚೌಕಪೀಠದಲ್ಲಿ ಕೇಚರೇಂದ್ರನ ಸುತನ ರಥದ ಚೌಕಪೀಠದಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ ಬೀಚುಕೊಂಡದ ಪುರಂದರ ವಿಠಲನ ಬೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ ಬಿಳ್ಳಂಜೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ. ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂಬರು ಬಲ್ಲ ಜಾಣರು. ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂಬರು ಬಲ್ಲ ಜಾಣರು. ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ. ಎಲ್ಲಿ ನೋಡಿದಿರಿ
ಮುರಳಿಯ ನಾದವ ಕೇಳಿ ಬನ್ನಿ, ಮುರಳಿಯ ನಾದವ ಕೇಳಿ, ಮುರಳಿಯ ನಾದವ ಕೇಳಿ ಬನ್ನಿ, ಮುರಳಿಯ ನಾದವ ಕೇಳಿ. ಮಧುರನಾಥನು ಮುರಳಿಯನೂದಲು, ಮಧುರನಾಥನು ಮುರಳಿಯನೂದಲು, ಸುರಿವುದಾನಂದ ಜಲ ನಯನದಲ್ಲಿ ಮುರಳಿಯ ನಾದವ ಕೇಳಿ ಬನ್ನಿ, ಮುರಳಿಯ ನಾದವ ಕೇಳಿ. ಕಂಗೊಳಿಸುವ ಬೆಳದಿಂಗಳ ಸೊಬಗಿಲಿ, ತಂಗಾಳಿಯ ಸುಖದಿ ಶ್ರೀರಂಗನ. ಕಂಗೊಳಿಸುವ ಬೆಳದಿಂಗಳ ಸೊಬಗಿಲಿ, ತಂಗಾಳಿಯ ಸುಖದಿ ಶ್ರೀರಂಗನ. ಶ್ಯಾಮಲಂಗನು ಲಂಗನು ತನ್ನ ಕೋಮಲ ಕರದಲ್ಲಿ ಆ ಮುರಳಿಯ ಪಿಡಿಯೇ ಬನ್ನಿ, ಮುರಳಿಯ ನಾದವ ಕೇಳಿ ಬನ್ನಿ, ಮುರಳಿಯ ನಾದವ ಕೇಳಿ. ಭಗವಾನನೇ ಬಗೆ ಬಗೆಯಿಂದ ರಘುಮೊಗದರಸ, ಬಗೆ ಬಗೆಯಿಂದ ರಘುಮೊಗದರಸನೆ ನೀ ಬಾರ. ಜಗದೊಳು ನಿನ್ನಯ ಮಹಿಮೆಯ ಪೊಗಳುವೆ, ಜಗದೊಳು ನಿನ್ನಯ ಮಹಿಮೆಯ ಪೊಗಳುವೆ. ಪುರಂದರ ವಿಠಲ ನೀ ಬಾರೋ, ಜಗದೊಳು ನಿನ್ನಯ ಮಹಿಮೆಯ ಪೊಗಳುವೆ. ಪುರಂದರ ವಿಠಲನೆ ನೀ ಬಾರೋ. ಯಾದವ ದೇವ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಯಾದವ ದೇವ ಯದುಕುಲ. ಮಾಧವ ಮಧುಸೂದನ, ಮಾಧವ ಮಧುಸೂದನ, ಮಾಧವ.
ವಸ್ತು ಪರಾತ್ಪರ ವಿಸ್ತಾರ ತೋರಲಾಗಿ ಅರ್ಥವತಾರದಿ ಧರಿಸಿದ ಕೋಲೆ ವಸ್ತು ಪರಾತ್ಪರ ವಿಸ್ತಾರ ತೋರಲಾಗಿ ಹತ್ತವತಾರದಿ ಧರಿಸಿದ ಕೋಲೆ ಹತ್ತವತಾರದಿ ಧರಿಸಿದ ಮಹಿಪತಿಯ ಅಂತರಾತ್ಮನ ಬಲಗೊಂಬೆ ಕೋಲೆ ಕೋಲು ಕೋಲೆನ್ನ 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 ಕೋಲೆ ನಿಗಮಚೂರ ಅತ್ಯಸರಾಕೊಂಡು ರಕ್ಷಿಸಿ ವೇದವನ್ನು ಮುಗಿದ ಕೋಲೆ ಶಿಕ್ಷಿಸಿ ನಿಗಮಚೂರ ಅತ್ಯಸರಾಕೊಂಡು ರಕ್ಷಿಸಿ ವೇದವನ್ನು ಮುಗಿದ ಕೋಲೆ ರಕ್ಷಿಸಿ ವೇದವ ಮುಳುಗಿದ ಸ್ಥಿತಿಯನು ಮಧ್ಯಾವತಾರ ಬಲಗೊಂಬೆ ಕೋಲು ಕೋಲೆ ಕೋಲು ಕೋಲೆನ್ನ ಕೋಲೆ
हरि ओम माइक माइक ಬಿಡಬೇಕು 18 ಬೇಕು ಬಿಡಬೇಕು 14 ಬಿಡಬೇಕು 14 ಬಿಡಬೇಕು 14 ಬಿಡಬೇಕು. ಐದು ಕಾಲಿನ ಮಂಚ ಕುಂಡ ಮಲಗಿದ್ದ ಐದು ಕಾಲಿನ ಮಂಚ ಕುಂಡ ಮಲಗಿದ್ದ ಐದು ಕಾಲಿನ ಮಂಚ ಕುಂಡ ಮಲಗಿದ್ದ 3 ಗಂಟೆಗಳನ್ನು ಬಗಲಿಗಿಳಿಸಿದ್ದ 3 ಗಂಟೆಗಳನ್ನು ಬಗಲಿಗಿಳಿಸಿದ್ದ ಐದು ಕಾಲಿನ ಮಂಚ ಕುಂಡ ಮಲಗಿದ್ದ ಐದು ಕಾಲಿನ ಮಂಚ
ಈ 5 ಈ 3 ಈ 6 ಸಾಕು ಈ 5 ಈ 3 ಈ 6 ಸಾಕು 18 ಬೇಕೋ ಬಿಡಬೇಕು 14 ಬೇಕೋ ಬಿಡಬೇಕು 14 5 ಕಾಲಿನ ಮಂಚ ಕುಂಡ ಮಲಗಿದ್ದ 3 ಗಂಟೆಗಳನ್ನು ಬಗಲಿಗಿರಿಸಿದ್ದ 5 ಕಾಲಿನ ಮಂಚ ಕುಂಡ ಮಲಗಿದ್ದ 3 ಗಂಟೆಗಳನ್ನು ಬಗಲಿಗಿರಿಸಿದ್ದ 5 ಕಾಲಿನ ಮಂಚ ಕುಂಡ ಮಲಗಿದ್ದ 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 ಹರಿ ಇವತ್ತಿನ ಗಣಹೋಮ ಮಾಡಿಸಿದವರು, ಅದೇ ರೀತಿ ತುಲಾಭಾರಕ್ಕೆ ಹೆಸರು ಕೊಟ್ಟಂತವ್ರು ಇಷ್ಟುವರೆಗೆ ಬರಲಿಲ್ಲ. ದಯವಿಟ್ಟು ತುಲಾಭಾರ ಮಾಡಿಸಿದವರು ಇದ್ರೆ ದಯವಿಟ್ಟು ಆದಷ್ಟು ಬೇಗ ಬರುವಂಥದ್ದು. ಅದೇ ರೀತಿ ಇಂದಿನ ಗಣಹೋಮ ಮಾಡಿಸಿದವರು ಇದ್ರೆ ಸಂಕಲ್ಪಕ್ಕೆ ಬರುವಂಥದ್ದು. ಇವತ್ತಿನ ತುಲಾಭಾರ ಮಾಡಿಸಿದವರಿದ್ರೆ ದಯವಿಟ್ಟು ಇಲ್ಲಿ ಬರಬೇಕು. ಚತುರ್ವೇಶ್ ಮತ್ತು ಚತುರ್ವೇಶ್ ವೃದ್ಧ ನಿಹಾನ್ ಬೆಟ್ಟಂಪಾಡಿ, ಚೈತ್ರ ಜಸ್ವಿತ್ ಇವರು ಎಲ್ಲಿದ್ರು ತುಲಾಭಾರ ಹೆಸರು ಕೊಟ್ಟಿದ್ದಾರೆ, ದಯವಿಟ್ಟು ಬರುವಂಥದ್ದು ತುಲಾಭಾರಕ್ಕೆ. ಅದೇ ರೀತಿ ಇವತ್ತಿನ ಗಣಹೋಮ ಮಾಡಿಸಿದವರು ಇದ್ರೆ ದಯವಿಟ್ಟು ಬರುವಂಥದ್ದು ಸಂಕಲ್ಪಕ್ಕೆ. ತುಲಾಭಾರದವರು ದಯವಿಟ್ಟು ಬನ್ನಿ. ಬರ್ತದೆ, ಅಪ್ಪ ಕಜ್ಜಾಯ ಬರ್ತದೆ. ಈಗ ಅಪ್ಪ ಕಜ್ಜಾಯ ಆದ್ರೆ ಕಳಿಸಿಕೊಡಿ, ಅಲ್ಲಿಂದ ಅಪ್ಪ ಕಜ್ಜಾಯ ಆದ್ರೆ ದಯವಿಟ್ಟು ಕಳಿಸಿಕೊಡಿ. ഇരുമുടിതാങ്ങി ഒരു വനവാങ്ങി ഗുരുവിനകെ വന്നോ ഇരവിനതീർത്തും അന്തയമനയുമെല്ലും ഇരുവടിയെ കാണ വന്നോ പള്ളിക്കെട്ട് കല്ലും മുള്ളും സ്വാമിയേ സ്വാമി ശരണം പള്ളിക്കെട്ട് കല്ലും മുള്ളും സ്വാമിയേ അയ്യപ്പോ സ്വാമി ശരണം അയ്യപ്പ ശരണം പള്ളിക്കെട്ട് ശബരിമലയും കല്ലും മുള്ളും കാലിക്ക് സ്വാമിയേ അയ്യപ്പോ कर्पूर दीपं स्वामी
அடிமுகம் கண்டே மயங்கிடுவார் ஐயன துதிக்கீழே தன்னையே மயங்கிடுவார். பள்ளி கெட்டு கல்லும் முள்ளும் சுவாமியே ஐயப்போ சுவாமி சரணம் பகவான் சரணம் பகவதி சரணம் 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 ஐயப்பா பகவான் சரணம் பகவதி சரணம் பகவான் சரணம் பகவதி சரணம் 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 ஐயப்பா பகவதி சரணம் 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 ஐயப்பா சரணம் சரணம் ஐயப்பா சுவாமி சரணம் சரணம் ஐயப்பா சுவாமி சரணம் சரணம் ஐயப்பா சரணம் சரணம் ஐயப்பா சரணம் சரணம் ஐயப்பா சுவாமி சரணம் ஐயப்பா சுவாமி சரணம் ஐயப்பா சுவாமி சரணம் ಇವತ್ತಿನ ತುಲಾಭಾರ ಮಾಡಿಸಿದವರು ಇದ್ರೆ ದಯವಿಟ್ಟು ಬರುವಂಥದ್ದು, ಅದೇ ರೀತಿ ಗಣಹೋಮ ಮಾಡಿಸಿದವರು ಸಂಕಲ್ಪಕ್ಕೆ ಹೋಗುವಂಥದ್ದು. ಇವತ್ತಿನ ತುಲಾಭಾರ ಮಾಡಿಸಿದವರು ದಯವಿಟ್ಟು ಇಲ್ಲಿದ್ರೆ ತುಲಾಭಾರಕ್ಕೆ ಬರುವಂಥದ್ದು. ಜ್ಞಾನಿಗಳು ನಿತ್ಯ ಅನ್ನಪಾನಾದಿಗಳನ್ನು ಬಿಟ್ಟು ಜ್ಞಾನಿಗಳು ನಿತ್ಯ ಅನ್ನಪಾನಾದಿಗಳನ್ನು ಬಿಟ್ಟು ಯುಗ ಪೂರ್ತಿ ತಪವಿದ್ದರು ಧ್ಯಾನಕ್ಕೂ ನಿಲ್ಲದವನ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆ ಎಲ್ಲೇ ಲಕುಮಿಯೇ ಲಕುಮಿಯೇ ಮರುಳು ಮಾಡಿ ಕೊಂಡಿಯಲ್ಲೇ ಹೆಜ್ಜೆಕಾಲ್ಗಳ ಧ್ವನಿಯ ತೋರುತ ಹೆಜ್ಜೆಯ ಮೇಲೋ ಹೆಜ್ಜೆಯ ನೀಡುತ್ತ ಗಜನ ಸಾಧು ಪೂಜೆಯ ವೇಳೆಗೆ ಅಧಿಗೆಯೊಳಗಿನ ಬೆಣ್ಣೆಯಲ್ಲಿ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ.
तव दासोऽस्मि केवलम् तव दासोऽस्मि केवलम् तव दासोऽस्मि केवलम् हरि सर्वे जन सुखिनो भवन्तु लोका समस्त सुखिनो भवन्तु शांति 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 ಆದರಣೀಯ ಭಕ್ತರೇ, ಇದುವರೆಗೆ ಈ ವೇದಿಕೆ ಮೇಲೆ ಧರಣ್ ಮತ್ತು ಬಳಗ ಇವರಿಂದ ಸುಮಧುರವಾದ ಈ ಭಕ್ತಿಗೀತೆಗಳನ್ನು ತಾವು ಕೇಳಿದ್ದೀರಿ. ಅವರಿಗೆ ಶ್ರೀ ದೇವತಾ ಸಮಿತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ 2:30 ಗಂಟೆಯ ಬಳಿಕ ವಾರಿಸು ಕನ್ನಡ ಡಿಂಡಿಮ ಈ ತಂಡದಿಂದ ಹಾಡು ಮತ್ತು ನೃತ್ಯಗಳು ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. 108 ಕಾಯಿಯ ಗಣಹೋಮ ಈಗ ನಡೀತಾ ಇದೆ. ಅದಾದ ಬಳಿಕ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನಡೀತದೆ. ಮಹಾಪೂಜೆಯಾದ ಬಳಿಕ ಇಂದು ಈ ಕಿಲ್ಲೆ ಮೈದಾನದಲ್ಲಿ ಸ್ಥಾಪಿಸಲ್ಪಟ್ಟಂತ ಈ ಗಣೇಶನ ಭವ್ಯ ರಥವು ಈ ಕಿಲ್ಲೆ ಮೈದಾನದಿಂದ ಹೊರಡಲಿದೆ. ಹಲವು ಟ್ಯಾಬ್ಲಗಳೊಂದಿಗೆ ಉಡಿವೇಶ, ತಾಲೀಮು, ಇನ್ನಿತರ ಹಲವು ಟೇಬಲ್ಗಳೊಂದಿಗೆ ಶ್ರೀ ಮಹಾಗಣಪತಿ ದೇವರ ಭವ್ಯ ಮೆರವಣಿಗೆ ಕಿಲ್ಲೆ ಮೈದಾನದಿಂದ ಹೊರಡಲಿದೆ. ಸಾಯಂಕಾಲ 7 ಗಂಟೆಗೆ ಸರಿಯಾಗಿ ಭೂತಗಳ ನೇಮ ನಡೀತದೆ. ಪಂಜುರ್ಲಿ ಮತ್ತು ರಕ್ತೇಶ್ವರಿ ದೇವರ ಭೂತಗಳ ನೇಮ ನಡೀತದೆ. ಬಳಿಕ ಶ್ರೀದೇವರ ಮಹಾಗಣಪತಿ ದೇವರ ವಿಸರ್ಜನೆ ಪೂಜೆ ನಡೆದ ಬಳಿಕ ಇಲ್ಲಿಂದ ಹೊರಟಂತ ಈ ರಥವು ತೋಟ್ ರೋಡ್ ಆಗಿ ಮುಖ್ಯ ರಸ್ತೆಗೆ ತೆರಳಿ ದರ್ಬೆಗೆ ಹೋಗಿ, ದರ್ಬೆಯಿಂದ ಪರ್ಲಡ್ಕಕ್ಕಾಗಿ, ಪರ್ಲಡ್ಕದಿಂದ ಚೇತನ ಹಾಸ್ಪಿಟಲ್ನಿಂದ ಬಂದು ರಾಧಾಕೃಷ್ಣ ಮಂದಿರ ಇದೆ. ಆ ರಾಧಾಕೃಷ್ಣ ಮಂದಿರದಿಂದ ಬಳಿಯಿಂದ ಹೊರಟು ಮುಖ್ಯ ರಸ್ತೆಗೆ ತೆರಳಿ ಮಂಜಲ್ ಪಡಪಿನಲ್ಲಿ ದೇವರ ವಿಸರ್ಜನೆ ನಡೀತದೆ. ಭಗವದ್ಭಕ್ತರಾದ ತಾವೆಲ್ಲರೂ ಸತತ 6 ದಿವಸ, ಇಂದಿಗೆ 7ನೇ ದಿವಸ ಆಗಿದೆ. ಈ 7ನೇ ದಿವಸದಲ್ಲಿ ತಾವು ಎಲ್ಲರೂ ಪಾಲ್ಗೊಂಡು ಶ್ರೀದೇವರ ನೈವೇದ್ಯದ ಪ್ರಸಾದವನ್ನು ತಾವು ಸ್ವೀಕರಿಸಬೇಕು. ದೇವರ ನೈವೇದ್ಯದ ಪ್ರಸಾದವನ್ನು ತಾವು ಸ್ವೀಕರಿಸಬೇಕು. ಅದೇ ರೀತಿ ಸಾಯಂಕಾಲ ನಡೆಯುವಂತ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಬೇಕು. ಈಗ 1 ಗಂಟೆಗೆ ದೇವರ ಬಲಿ ಉತ್ಸವ ಇದೆ. ದೇವರ ಬಲಿ ಉತ್ಸವ ಇಲ್ಲಿ ನಡೀತದೆ. ಮಹಾಗಣಪತಿಯ ಬಲಿ ಉತ್ಸವ ನಡೀತದೆ. 108 ಕಾಯಿಗಳ ಗಣಹೋಮ ನಡೀತದೆ. ಹರಿನತ್ತ ಟೈಮಿಗೆ ಬಂದರು ಅಂತಾರ.
ಕಾರ್ ತೆಗೆದು ಸಂಕಲ್ಪ 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 ಕಡಬೊಟ್ಟಿಗೆ ಕೂತಳಿ सविता पश्चात्तात् सविता नमस्ते गणपते तमेव प्रत्यक्षं तमेव केवलं दत्तासि तमेव केवलं दत्तासि तमेव सर्वं तमिदं दत्तासि तं साक्षादात्मानं ततं वच्मि सत्यं वच्मि अवक्तं सैषा गणेश विद्या गणकर्षे गणपतिर्देवता एकदन्ताय वक्रतुण्डाय धीमहि तन्नो प्रचोदयात्
ಟೂರ್ ಸೈಡ್ ಇಲ್ಲಿರ್ಬೇಕಾಯ್ತಾ
यत्तथाप्य परिवारेण न्यायेन मार्गेण महे महे चाह वो ब्राह्मणेभ्यः शुभवन्तु नित्यो लोकान् समस्ताः भवन्तु काले वज्रवत्यन्याः सत्स्यजानि देशोऽयं शुभमयः सज्जनः ಶ್ರೀರಾಮ ಸಂದರ್ಭ ಭಗವಂತನ ಅರ್ಪಣೆ ಮಾಡಬೇಕು.
ಶಬರಿ ವಾರೀತಿಯ ಭಕ್ತಿ ಮತ್ತು ವಿಚಾರ ಹೇಳಿದೆ. ಆದರೆ ಸಂಪೂರ್ಣವಾದ ಅನುಗ್ರಹ ವಿಚಾರ ಅಂದರೆ ಕುಚೇಲೆ ಆ ಶ್ರೀಕೃಷ್ಣ ಪರಮಾತ್ಮನ ದರ್ಶನಕ್ಕೋಸ್ಕರ ಕಾತುರವಿಗೆ ಒಂದು ದಿನ ಆ ಶ್ರೀಕೃಷ್ಣ ಪರಮಾತ್ಮನ ಅರಮನೆಗೆ ಹೋಗುವಾಗ ಇಲ್ಲದ ಹೋಗುವಾಗ ಒಂದು ಕುಂದಿ ಭಜನೆ ಆ ಬಜಿಲ್ಲೆ ಬೆತೊಂದು ಶ್ರೀಕೃಷ್ಣ ಪರಮಾತ್ಮನ ಅರಮನೆಗೆ ಪೋಪೆ ಅರಮನೆಯನ್ನು ತೂದು ಆಯಗ ಆಶ್ಚರ್ಯ ಹಾಕೊಂಡು ಬೆಗಿಯನು ಈ ಬಜಿಲನ್ನು ಕೊರಂಡ ಎಂಗ ತಮಾಷೆ ಮಲ್ಪರ ಸಾಧ್ಯ ಉಂಡು ಪಂಡದು ಐನ ಅಂಚನೆ ಉಲೈದೀಪೆಗೆ ಶ್ರೀಕೃಷ್ಣ ಪರಮಾತ್ಮೆ ಆ ಕುಚೇಲನ್ನು ತೂದು ಬಹಳ ಸಂತೋಷ ಹಾಕೊಂಡು ಪರಮ ಸ್ನೇಹಿತರ ಅಕಲ ರಡ್ಡು ಜನರ ಅಂಜಾದಿಪ್ನಗ ಭತ್ತನಂಚಿತ್ತಿನ ಕುಚೇಲನು ಆದರಣ ಸ್ವಾಗತ ಮಾಡ್ತದೆ. ನಿನ್ನ ಕೈತ ದಾಯ್ತನ ಒಂಜಿ ತಿಂಡಿದೆ ತೊಂದು ಬರ್ತದ ಐನಿ ಎಂಗು ಕೊರು ಒಂದು ಕೇಳೊಂದುಲ್ಲೆಗೆ ಬೇ ಕೊರ್ರ ದುಮ್ಮು ಬೇರ ತೂಪೆಗೆ ಶ್ರೀಕೃಷ್ಣ ಪರಮಾತ್ಮೆ ಐನು ಒಯ್ತದೆ ತೊಣವೆಗೆ ಅಂಜಾದಿಪ್ನಗ ಐನ ಸ್ವೀಕಾರ ಮಲ್ತೊಂದು ಶ್ರೀಕೃಷ್ಣ ಪರಮಾತ್ಮೆ ಆಯಗೆ ಸಂಪೂರ್ಣವಾದ ಆಶೀರ್ವಾದನ ಮಲ್ಪೆಗೆ ಆಯೆ ಇಲ್ಲಡೆಗೆ ಬತ್ತದು ತೂಪನಗ ಧನ ಕನಕ ವಸ್ತು ವಾಹನಾದಿ ಸಮಸ್ತ ಅಷ್ಟ ಐಶ್ವರ್ಯ ಪಣ್ಮನಂಚಿತ್ನ ಕುಚೇಲನ ಇಲ್ಲಡೆ ಇಪ್ಪುಂಡು ಪಣ್ಮನಂಚಿ ವಿಚಾರ ಅಂಜಾದಿಪ್ನಗ ಭಗವಂತನ ಪ್ರಾರ್ಥನೆ ಅಂಜನೆ ಭಕ್ತಿಡೆ ಪೂಜನೆ ಮಲ್ತಂಡ ಭಗವಂತ ಎಂಗಳಿಗೆ ಸಂಪೂರ್ಣವಾದ ಅನುಗ್ರಹನ ಮಲ್ಪೇ ಪಂಡದು ಶಾಸ್ತ್ರ ಪಣೊಂದಿಪ್ನಂಚಿತ್ರ ವಿಚಾರ ಒಬೆ ಒಂಜಿ ಪೂಜೆಡು ಮುಖ್ಯವಾದ ಎಂಗಳಿಗೆ ವಿಶ್ವಾಸ ಬೋಡಿಗೆ ವಿಶ್ವಾಸೋ ಫಲದಾಯಕ ವಿಶ್ವಾಸದೀದ್ ಆ ಪೂಜೆನ ಮಲ್ತನಾಡೆಗೆ ಐತ ಸಂಪೂರ್ಣವಾಯಿನ ಫಲ ಎಂಗಳಿಗೆ ತಿಕ್ಕೊಂಡು ಒಂಜಿ ದೈನ ನಡೆದು ದಿನನಿತ್ಯ ಐಕ ನೀರು ಮೈತದೆ ಐಕ ದಾಯ್ದ ಬೋಡು ಗೊಬ್ಬರ ಪೂರ ಪಾಡ್ದು ಐನ ಎಡ್ಡೆ ರೀತಿಯ ಸಾಂಗೊಂದು ಬರ್ಪ ಒಯ್ಕ ಬಂಡ ನೆಟ್ಟು ಇನಿಯತ್ತಿಯಲ್ಲೇ ಫಲ ಬರ್ಪುಂಡು ಬಂಡಂಚಿತ್ನ ವಿಶ್ವಾಸದೀದ್ ಎಂಚ ಎಂಗ್ಲ ಐನ ಎಡ್ಡೆ ರೀತಿಯ ತೂ ಒಂದು ಬರ್ಪನೋ ಅಂಚನೆ ಭಗವಂತನ ಪೂಜನೆ ಭಕ್ತಿಡು ಶ್ರದ್ಧೆಡು ಮಲ್ತಂಡ ಭಗವಂತ ಎಂಗಳಿಗೆ ಅನುಗ್ರಹನ ಮಲ್ಪೇ ಪಂಡದೆ ಶಾಸ್ತ್ರ ಪಣೊಂದುಂಡು ಅಂಜಾದಿಪ್ನಗ ಮುರಾನಿಡ್ದು ಇನಿ ಮುಟ್ಟ ಈ ಸ್ಥಳಟ್ ಮಹಾಗಣಪತಿ ದೇವರನ ಆರಾಧನೆ ನಾನಾ ವಿಧಟ್ ಆ ಒಂದುಂಡು ಪುಷ್ಪಾರ್ಚನೆ ಅಂಜನೆ ಆರತಿ ಸೇವೆ ಅಂಜನೆ ತುಲಾಭಾರ ಸೇವೆ ಆ ದೇವರಿಗೆ ನಾನಾ ವಿಧ ದ್ರವ್ಯನ ಪೂರ ಅರ್ಪಣೆ ಮಲ್ಪಣಂಚಿತ್ನ ಸೇವೆ ಅಂಜನೆ ವಿಶೇಷವಾದ ಗಣಪತಿ ದೇವರನ ಹೋಮ ಅಂಜನೆ ರಂಗ ಪೂಜೆ ಸೇವೆನೆ ಭಕ್ತರ ಪೂರ ಅಕಲ್ನ ಮನಸ್ಸಿಡಿತನಂಚಿತ್ನ ಅಭೀಷ್ಟದ ಪ್ರಾಪ್ತಿಗೋಸ್ಕರ ಆ ಪ್ರತಿದಿನ ಬರ್ತದೆ ಸೇವೆನೆ ಭಗವಂತಗೆ ಅರ್ಪಣೆ ಮಲ್ಸೇದು ಅಂಜಾದಿಪ್ನಗ ಸಮಸ್ತ ಜನಕಲೆಗಳ ಆ ಮಹಾಗಣಪತಿನ ಪೂರ್ಣ ಅನುಗ್ರಹ ಪ್ರಾಪ್ತಿಯಾವಡು ಅಂಜನೆ ಈ ಒಂಜಿ ಕಾರ್ಯಕ್ರಮ ಮುರಾನಿಡ್ದು ಇನಿಮುಟ್ಟ ಆವಡೊಂದ ಅಂಡ ಐತ ಸಾರಥ್ಯನ ಒಯ್ಸೊಣ್ಣಾರಿಯರ್ ಬಂಡ ಸುಧಾಕರ ಶೆಟ್ರು ಆರು ನೆಟ್ಟು ಉವೇ ಒಂಜಿ ರೀತಿದ ಲೋಪ ಅವರ ಬಲ್ಲಿ ಹೋಮಗಾಪನಂಚಿತ್ನ ಉವೇ ಒಂಜಿ ದ್ರವ್ಯಡೆ ಚೂರ್ಲ ವ್ಯತ್ಯಾಸ ಅವರ ಬಲ್ಲಿ ಪಂಡದು ಪ್ರತಿದಿನಲ ಐನು ತೂವೊಂದು ಐಕ ಬೋಡಾಯ್ಲೆಕ್ಕ ವ್ಯವಸ್ಥೆನ ಮಲ್ತೊಂದಿತ್ತಿನ ಆರು ಅಂಜಾದಿಪ್ನಗ ಆ ಒಂಜಿ ಪ್ರತಿಯೊಂಜಿ ಕೆಲಸಡ್ಲ ಹೋಮ ಹವನಾದಿಪ್ಪು ಅಥವಾ ಬೇತೆ ವಿಚಾರಡು ಅನ್ನದಾನ ವಿಚಾರಡಿಪ್ಪು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಆಪನಗ ಐಟು ಉಬೇ ಒಂಜಿ ರೀತಿದ ವ್ಯತ್ಯಾಸ ಅವರ ಬಲ್ಲಿ ಒಂಜಿ ಎಡ್ಡೆ ರೀತಿಡ ಆವಡು ಪಂಡನಿತ್ತಿನ ಮನೋಭಾವನೆ ದಿಯೊಂದು ಆ ಕಾರ್ಯಕ್ರಮ ಆದಿನ ಪುರ ಮಲ್ಸೇರು ಅಂಜಾದಿಪ್ನಗ ಆರೆಗ್ ಆರ್ನ ಕುಟುಂಬಗ್ ಅಂಜನೆ ಈ ಸಮಿತಿಡು ಅನೇಕ ಜನಕಲು ಮೂರನೇರ್ದು ಇನಿ ಮುಟ್ಟ ಆ ಅಕಲ್ನ ಸ್ವಂತ ಕೆಲಸದ ಬಡ್ದು ಈ ಸ್ಥಳಟ್ಟೆ ಇತ್ತೊಂದು ದೇವೇರ್ನ ಕೆಲಸನ ಭಕ್ತಿಡು ಶ್ರದ್ಧೆಡು ಮಲ್ಸೇರು ಅಂಜಾದಿಪ್ನಗ ಸಮಸ್ತ ಜನಕಲಿಗಳ ಅಂಜನೆ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಬಣ್ಣದಂಚಿತನ ನಾನ್ನೊಡಿ ಆ ಪ್ರಕಾರ ಸಮಸ್ತ ಜನಕಲಿಗಳ ಕ್ಷೇಮನು ಸ್ಥೈರ್ಯನು ವಿಜಯನು ಅಭಯನು ಆಯುರಾರೋಗ್ಯನು ಸನ್ಮಂಗಲನು ಆ ಮಹಾಗಣಪತಿ ದೇವರು ಸದಾ ಅನುಗ್ರಹ ಮಲ್ಪಡು ಪಂಡಿತ ದೇವರ ಪ್ರಾರ್ಥನೆ ಮಲ್ತದೆ ಅರಿತ ಕಾಳು ಪಾಡ್ಲಿ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಫಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಗಣನಾಯಕ. ಗಣಪತಿ ದೇವರ ದಿವ್ಯ ಪಾದಾರವಿಂದಕ್ಕೆ ಗೋವಿಂದನ್ನಿ ಗೋವಿಂದ. ಮಹಾಗಣಪತಿ ಚಂದ್ರಗತವಿಶ್ವಮೃರೋಪ್ಯವ್ರಾತ್ಮನೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಯಾನಿ ಗಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ಪ್ಲಚ್ಚಂತಿ ಪ್ರದಕ್ಷಿಣ ಪದೇ ಪದೇ.
महागणपतिन्द्र विष्णुप्रभुव्यात्मने नमः ज्ञान आवाहनादि षोडशोपचार पूजाः समर्पयामि परिकरणानि उत्तरे विसृज्य जपापानि जन्मान्तकार्य तानि तानि प्रदक्षन्ति प्रदक्षिण पदे पदे महागणपतिन्द्र विश्वम्भररूपे परमात्मने नमः अकलशवन्ति गणपतिಗೆ प्रोक्षण ಮಾಡಿ ज्ञान आवाहनादि षोडशोपचार पूजाः समर्पयामि अधिदेवमन्यत्वान् विजयमन्यत्वात् सरस्वतीमन्यत्वात् देवत्यत्वात् प्रजप्रवेशात् भावभ्यां होमाख्येन करणेन महागणपतिन्द्र विश्वम्भररूपे परमात्मक भगवती गोपाल ಇದು ಪ್ರೋಕ್ಷಣೆ ಮಾಡಿ ಇಲ್ಲಿಗೆ ತರಬೇಕು ಶ್ರೀಮತೆ ಕಾಯೇನವ ಶಬ್ದಸಿಂಹೈವ ಯಸ್ಯಾತ್ಮನಃ ಸಕಲೇಶ್ವರಾನ ಕರೋಮಿ ಯಸ್ಯತೆ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ ಸಮಸ್ತ ಭಕ್ತಜನಾನಾಮುದ್ದಿಶ್ಯ ಮಹಾಗಣಪತಿ ಯಾಗಾಖ್ಯೇನ ಕರ್ಣೇನ ಮಹಾಗಣಪತಿಂದ್ರದ ವಿಶ್ವಂಭರरूपे परमात्मक मध्ववदे श्री गोपालकृष्ण प्रियदा तत्सत् कृष्णात्मनं भवतु तत्कर्मकाले मध्ये मंत्रतन्त्रस्वरवदना अक्षरयोप प्रायश्चित्तार्थं नामत्रयजपम् अहं करिष्ये अचलाय नमः अनन्ताय नमः गोविन्दाय नमः गतं पापं गतं दुःखं गत दारिद्र्यमेव आगता सुगतं वृद्धिः पुत्राञ्च तव दर्शनात् महागणपते यथा यथा स्थानं वस्वाश्रयोमि जपाकुदुरलङ्घातं कातवेयं महाद्युतिं द्वान्तारिं सर्वपापग्नं प्रणतोऽस्मिदिवाकरं दिव्यशङ्खविधाराभं क्षीरोद्धारणं सम्भवं नमामि सजनं भक्त्या शम्भोर्मुकुटभूषणं धरणे गर्भसम्भूतं विद्युत्काञ्चनसन्निभं कुमारं शक्तिहस्तं च मंगलम प्रणमाम्यहो प्रियंगुलिकावासम प्रियंगुलिकावासम रूपेण प्रतिमं बुधं सौम्यं सौम्यगुणोपेतं नमामि शशिनं बुधं अंचुकोण्डि देवानांच ऋषीणांच गुरुं काञ्चन सन्निभं कुमारं शक्तिहस्तं च मंगलम प्रणमाम्यहो देवानांच ऋषीणांच गुरुं काञ्चननिभं वन्द्यं च त्रिजलोकेशो तन्नमामि बृहस्पतिं हिमकुन्दवृणालाभं दैत्यानां परमं गुरुं सर्वशास्त्रप्रवक्तारं भार्गवं प्रणमाम्यहं नीलाञ्जनगिरिप्रख्यं रविन्तोनं महाद्युतिं छायामार्तण्डसूनं च तन्नमामि शनैश्चरम् अर्धकार्यं महावीर्यं चन्द्रादित्यविमर्दनं सिंहिका गर्भसम्भूतं तं राहुं प्रणमाम्यहम् प्रणमामि शनैश्चरम् ಮೂಲ ಪೂರಾ ಮೂಲೆ ಉಂಟು ದಯಗೊಂಡ ದೇವರನ್ನ ಬಲಿಯ ಉಂಟು ಇಂకొక ಮಾಪಿ ಜಾತಿ ಕೊಡಸು ಏರ್ಪಾಡು ಮೂಲೆ ಉಂಟು ಬಂದ ಒಂದೇ ನಿಮಿಷ ಮತ್ತೆ
ಬನ್ನಿ ಪತ್ರಾದಿ ಸರ್ವಕಾಲ ಮಹಾನಿ ಸತ್ಯೋಪಜಾಯತೆ ಭಗವಂತನ ಪೂರ್ಣಾನುಗ್ರಹ ಪ್ರಾಪ್ತಿಗಳು ಸಮಸ್ತ ಜನಗಳಿಗೆ ಸನ್ಮಂಗಲ ಪ್ರಾಪ್ತಿಗಳು ಸಾಮೂಹಿಕವಾಗಿ ನೂತನ್ಮ ನಾರಾಯಣ ಮಹಾಗಣಪತಿ ಹೋಗಲು ರೈತ ಸಾರಥ್ಯದ ಸಂಪೂರ್ಣ ಜವಾಬ್ದಾರಿ ಸಮಸ್ತ ಜನಕ್ಕೆ ಪೂರ್ಣ ಆರೋಗ್ಯ ಪೂರ್ಣಾಯ ಪೂರ್ಣ ಮನಸೋಭೀಷ್ಟನ ಅನುಗ್ರಹ ಮತ್ತು ನಂತರ ಪುಣ್ಯ ಕೀರ್ತಿ ಆರಾಧನೆ ಮತ್ತು ದೇವರ ಪ್ರಿಯಪಾದ ಮಹಾಗಣಪತಿಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಕಡಪುಡಿಯ ಒಳ್ಳಿದಾದ ಒಳ್ಳಿದವಡೆ ಬಂದು ಅದು ಶ್ರೀಕಾಂತ ಮಣಿಯ ദയമാസത് രണ്ട് മൈറ്റ് തനകല്ല ആപേത മൈറ്റ് കൊള്ളോಡು ಇದೆ ಬಲಿ ಉತ್ಸವ ನಡೆಪಡು ದೇವರನ ಬಲಿ ಉತ್ಸವ ನಡೆಪಡು ಮೂಲಿತನಗಳು ಅಂಚಿದ ಮೇಕೆ ಇಂಚಿದ ಮೇಕೆ ಅಂತಲೇ ದಯಮಾಸದ ಬೇಗ ಬಲೆ ಅಲ್ಲಿ ಇತ್ತನಗಲೇ దయమాసದ ఆపేడిపేట ఉంటులే బలియాపుడు దేవర్న ఆపేడిపేట జాగే ఉండు దయమాసದ ಆಪೇದ ಮೈಟ್ ಅಂತಲೇ ದೇವರನ್ನ ಬಲಿ ಬರ್ಕೊಂಡಿದ್ದೆ ಬಲಿ ಉತ್ಸವ ಹಾಕೊಂಡು ಅಲ್ಲ ನಡಿಟ್ಟಿತ್ತನಾಗ ಆಪೇಡ್ ಅಂತಲೇ ನಡಿಟ್ಟಿತ್ತನಾಗ ದೇವರನ್ನ ನಡಿಟ್ಟಿತ್ತನಾಗ ಆಪೆಗೆ ಪೇಗುಂತಲೇ ದೇವರನ್ನ ಬಲಿ ಉತ್ಸವ ಹಾಕೊಂಡು ಆಗ್ತದೆ
Dia ulai boleh mah ulai boleh dia warna bali tu judul ulai boleh. Boleh mah ulai boleh mah bani oleh go boleh mah dia warna bali apa ulai dah boleh.
Thank you.
ದೇವರ ಬಲಿ ಉತ್ಸವ ಈಗ ನೆರವೇರಿದೆ. ಇನ್ನು ದೇವರಿಗೆ ಮಹಾಪೂಜಾದ ಆಗ್ತದೆ. ಮಹಾಪೂಜಾದ ಬಳಿಕ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನಡೀತದೆ. ಇವತ್ತಿನ ಗಣಹೋಮ ಮಾಡಿಸಿದವರು ಅಲ್ಲೇ ನಿಲ್ಲಿ, ಶ್ರೀದೇವರ ಪ್ರಸಾದ ಅಲ್ಲೇ ಕೊಡ್ತಾರೆ ನಿಮಗೆ, ಗಣಹೋಮದ ಪ್ರಸಾದ. ಬಳಿಕ ಅನ್ನ ಸಂತರ್ಪಣೆಯು ನಿಮಗೆ ನಡೀತದೆ. ಭಗವದ್ಭಕ್ತರು ತಾವೆಲ್ಲರೂ ಈ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಳ್ಳಬೇಕು. ದೇವರಿಗೆ ಮಹಾಪೂಜೆ ನೆರವೇರಿದೆ. ಬಳಿಕ ದೇವರ ನೈವೇದ್ಯದ ಅನ್ನ ಸಂತರ್ಪಣೆ ನಡೀತದೆ. ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದೇವರಿಗೆ ಮಹಾಪೂಜೆ ಆಗ್ತದೆ. ದೇವರಿಗೆ ಮಹಾಪೂಜೆ ಆಗ್ತದೆ. ಇನ್ನು ಕೆಲ ನಿಮಿಷದಲ್ಲಿ ಮಹಾಪೂಜಾದ ಬಳಿಕ ಅನ್ನ ಸಂತರ್ಪಣೆ ನಡೀತದೆ. ಭಗವಂತರು ಎಲ್ಲರೂ ಈ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಭಗವದ್ಭಕ್ತರಲ್ಲಿ ಒಂದು ವಿನಂತಿ, ನಮ್ಮ ಅಡಿಗೆ ದೇವರ ಪ್ರಸಾದವನ್ನು ಮಾಡುವಂತ ಅನ್ನ ಸಂತರ್ಪಣೆ ಪ್ರಸಾದ ಮಾಡುವಲ್ಲಿ ಹಲವು ಟೂ ವೀಲರ್ಸ್ಗಳು ನಿಂತಿದೆ. ದಯವಿಟ್ಟು ಅದನ್ನು ತೆರವುಗೊಳಿಸಬೇಕು. ಯಾಕೆಂದ್ರೆ ಅಲ್ಲಿಂದ ಬರಲಿಕ್ಕೆ ಆಗುದಿಲ್ಲ. ಅನ್ನವನ್ನು ತರಲಿಕ್ಕೆ ಯಾವುದೇ ಒಂದು ವಸ್ತು ತರಲಿಕ್ಕೆ ಆಗುದಿಲ್ಲ. ದಯವಿಟ್ಟು ಅದನ್ನು ನೀವು ತೆರವುಗೊಳಿಸುವಂಥದ್ದು. ಅಲ್ಲಿ ದಯವಿಟ್ಟು ಅಲ್ಲಿ ನಮ್ಮ ದೇವರ ನೈವೇದ್ಯ ಮಾಡುವಂತ ಸ್ಥಳದಲ್ಲಿ ಬಂದು ವೆಹಿಕಲ್ಸ್ ಅನ್ನು ಟೂ ವೀಲರು ಇಂಥದ್ದೆಲ್ಲ ನಿಲ್ಲಿಸಿದ್ದಾರೆ. ದಯವಿಟ್ಟು ಅದನ್ನು ತೆರವುಗೊಳಿಸಬೇಕು. ಅಲ್ಲಿ ಕೈ ತೊಳಿಲಿಕ್ಕೆ ಹೋಗ್ಲಿಕ್ಕಿದೆ, ಅನ್ನವನ್ನು ಮತ್ತು ಪ್ರಸಾದವನ್ನು ತರಲಿಕ್ಕಿದೆ. ದಯವಿಟ್ಟು ಅಲ್ಲಿದ್ದ ವೆಹಿಕಲ್ಸ್ ಗಳನ್ನು ತಾವು ತೆರವುಗೊಳಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಅದನ್ನೊಂದು ಗಮನದಲ್ಲಿ ಇಟ್ಟುಕೊಳ್ಳಿ. ದಯವಿಟ್ಟು ಯಾರು ಅಲ್ಲಿ ಇಟ್ಟಿದಾರ ಅದನ್ನು ತೆರವುಗೊಳಿಸಿ. ಅಲ್ಲಿ ಟೂ ವೀಲರ್ ಸುಮಾರು ಟೂ ವೀಲರ್ ಇದೆ. ಯಾವುದೇ ವಸ್ತುವನ್ನು ತರಲಿಕ್ಕೆ ಆಗುದಿಲ್ಲ. ಒಂದು ಅನ್ನ ಆಗಲಿ ಸಾಂಬಾರಾಗಲಿ ಯಾವುದೇ ತರಲಿಕ್ಕೆ ಆಗುದಿಲ್ಲ. ದಯವಿಟ್ಟು ಮತ್ತು ಕೈ ತುಳಿಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಎಲ್ಲವನ್ನು ತಂದು ಅಲ್ಲಿ ಇಟ್ಟಿದ್ದೀರಿ. ದಯವಿಟ್ಟು ಅದನ್ನು ತೆರವುಗೊಳಿಸಿ. ಈ ದಿನ ಸಾಯಂಕಾಲ ನೆಲ್ಲಿಕಟ್ಟೆ ಮಿತ್ರಮಂಡಲದ ವತಿಯಿಂದ ಡಿಜೆಯ ಮೂಲಕ ಒಂದು ಅತಿ ದೊಡ್ಡ ಮಾಲೆಯನ್ನು ವಶುಪತಿ ಅವರು ಸಮರ್ಪಿಸಿದ್ದಾರೆ ಮಹಾಗಣಪತಿಗೆ. ಅದು ಇಂದು ಸಹ ಅವರು ಸಮರ್ಪಿಸಲಿದ್ದಾರೆ. ಅತಿ ದೊಡ್ಡ ಮಾಲೆಯನ್ನು ಅವರು ನೆಲ್ಲಿಕಟ್ಟೆ ಮಿತ್ರಮಂಡಲದ ಸದಸ್ಯರು ಅದನ್ನು ಕೊಡ್ಲಿಕ್ಕಿದ್ದಾರೆ ಮಹಾಗಣಪತಿಗೆ. ಮೆರವಣಿಗೆಯ ಮೂಲಕ ತಂದು ಅದನ್ನು ದೇವರಿಗೆ ಒಪ್ಪಿಸಲಿಕ್ಕಿದ್ದಾರೆ. ತಾವೆಲ್ಲರೂ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಗೋಡೆಕ್ಕಿನ ಬೊಂಬೆಟ್ಟು ಶಾಲೆಯ ಒಂದು ಹೆಣ್ಣು ಮಗಳ ಒಂದು ಐಡಿ ಸಿಕ್ಕಿದೆ. PUCಯ ಐಡಿ ಸಿಕ್ಕಿದೆ. ಅದನ್ನು ಕೌಂಟರಲ್ಲಿದೆ. ಯಾರಾದರೂ ಕಳ್ಕೊಂಡಿದ್ರೆ ದಯವಿಟ್ಟು ಅದನ್ನು ಪಡ್ಕೊಳ್ಬಹುದು. ಅದೇ ರೀತಿ ನಿನ್ನೆ ಒಂದು ಪರ್ಸು ಕಳ್ಕೊಂಡಿದ್ದಾರೆ. ಬಿಗಿ ಪಂಚಿತ್ತು. ಅದರಲ್ಲಿ ಸ್ವಲ್ಪ ದುಡ್ಡಿತ್ತು, ಆದರೆ ತೊಂದರೆ ಇಲ್ಲ. ಇಲ್ಲಿಂದ ಯಾವುದು ತಂದುಕೊಂಡು ಹೋದ್ರು ಅದು ಅವರಿಗೆ ಕಷ್ಟ ಸಾಧ್ಯ. ಯಾಕೆಂತ ಹೇಳಿದ್ರೆ ಮಹಾಗಣಪತಿಗೆ ಹರಕೆ ಹೇಳಿದ್ರೆ ಅದು ನಿಮಗೆ ತೊಂದರೆ ಆಗ್ತದೆ. ದಯವಿಟ್ಟು ನೀವು ಯಾವುದೇ ವಸ್ತು ಇಲ್ಲಿ ಸಿಕ್ಕಿದ್ರೆ ಅದನ್ನು ಕೌಂಟ್ರಿಗೆ ಕೊಡಿ. ಯಾಕೆಂತ ಹೇಳಿದ್ರೆ ಅದರ ವಾರಿಸಾರಿಗೆ ಒಪ್ಪಿಸುವಂತ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೇವೆ. ದಯವಿಟ್ಟು ಅದರಲ್ಲಿ ಕೀಪಂಚಿ ಇರ್ತದೆ. ಯಾವುದೇ ಒಂದು ವಸ್ತು ಮನೆಯದ್ದಾಗಲಿ ಯಾವುದೇ ವಸ್ತುಗಳನ್ನು ಇಲ್ಲಿಂದ ಕಳ್ಳತನ ಮಾಡಿಕೊಂಡೋದ್ರೆ ಅದು ತೊಂದರೆ ಆಗ್ತದೆ. ದಯವಿಟ್ಟು ಅದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಈಗ ಹೆಣ್ಣಿಮ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ದೇವರ ನೈವೇದ್ಯದ ಪ್ರಸಾದ ಈಗ ಪ್ರಾರಂಭ ಆಗ್ತದೆ. ದಯಮಾಗ್ತದೆ ನಮ್ಮ ಅನ್ನದ ಸಂತರ್ಪಣೆ ಅಡಿಗೆ ಮಲ್ಪನಾರ್ಥ ಸುಮಾರು ವೆಹಿಕಲ್ಸ್ ಹಿಡಿದೇರಿ ಟೂ ವೀಲರ್ ದಯಮಲ್ತಾ ಇದೆ ದೆಪ್ಪುಲೆ ಅಲ್ತು ಒವೇ ವಸ್ತು ಕೊಂಡೈರಾಪುಜಿ ದಯಪಂಡ ಬಯ್ಯಗ ಮುಟ್ಟ ಅನ್ನ ಸಂತರ್ಪಣೆ ನಡಪುಡು ಅಂಚಾಯಿ ನಡೆದದು ಅಲ್ಲಿ ತನ ಗಾಡಿಲಿ ತೆರವುಗೊಳಿಸಲೆ ಬೇತೆ ಜಾಗೆ ಹಿಡಿದಿಡ್ಲೆ ಜಾಗೆ ಉಂಡು ಒಂಜು ವೇಳೆ ತಿರ್ತಲದ ಇಡೋಲಿ ರೋಡ್ ಸೈಡ್ ಅಲ್ಲದಿಟ್ಟು ಅಂಚಿನ ವ್ಯವಸ್ಥೆ ಉಂಡು ಈ ಜನ ಈ ಮೈದಾನದ ವ್ಯವಸ್ಥೆ ಉಂಡು ದಯಮಲ್ತದೆ ನಿಕ್ಲೈನ್ ಆಲೋಚನೆ ಮಲ್ಕೊಡು ದಯಮಾಡ್ತದೆ ಇದೇನು ನಿಖಲ್ ಮನಸ್ಸಿನ ದೀರ್ದೆ ಈ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಳ್ಳೋಡು.
ಆದರಣೀಯ ಭಗವದ್ಭಕ್ತರೇ, ಶ್ರೀ ದೇವತಾ ಸಮಿತಿ ವತಿಯಿಂದ ಸತತ 65 ವರ್ಷಗಳು ಹಿಂದಿಗೆ ಈ ವರ್ಷಕ್ಕೆ 65 ವರ್ಷಕ್ಕೆ ಪಾದಾರ್ಪಣೆ ಮಾಡಿದಂತ ಈ ಗಣೇಶೋತ್ಸವ ನಿಮ್ಮ ಸಾನ್ಯ ಸಹಕಾರದೊಂದಿಗೆ ನಡೆಸಿಕೊಂಡು ಬರ್ತಾ ಇದ್ದೇವೆ. ದಯವಿಟ್ಟು ಈ ಎಲ್ಲರೂ ಪಾಲ್ಗೊಳ್ಳಿ. ದೇವರ ನೈವೇದ್ಯದ ಪ್ರಸಾದ ಇದೆ, ಅನ್ನ ಸಂತರ್ಪಣೆ, ಅದರಲ್ಲಿ ಪಾಲ್ಗೊಳ್ಳಿ. ಇದು ಸಾಯಂಕಾಲ ಈಗ ತಾನೇ ಎಲ್ಲ ಕಾರ್ಯಕ್ರಮಗಳು ದೇವತಾ ಕಾರ್ಯಕ್ರಮಗಳು ಮುಗಿದಿದೆ. ಗಣಹೋಮ ಆಗಿದೆ, ಮಹಾಪೂಜೆ ಆಗಿದೆ, ದೇವರ ಬಲಿ ನಡೆದಿದೆ. ಇನ್ನು ಸಾಯಂಕಾಲ 7 ಗಂಟೆಗೆ ಭೂತಗಳ ನೇಮ ನಡೀತದೆ, ಸುಡುಮದ್ದಿನ ಪ್ರದರ್ಶನ ನಡೀತದೆ. ಹಲವು ಟ್ಯಾಬ್ಲೋಗಳು, ಹುಲಿವೇಷ, ತಾಲೀಮು, ಇನ್ನಿತರ ಬೊಂಬೆಗಳು, ಇನ್ನಿತರ ಡಿಜೆಯ ಮೂಲಕ ದೇವರ ಭವ್ಯ ಮೆರವಣಿಗೆ ಈ ಕಿಲ್ಲೆ ಮೈದಾನದಿಂದ ಹೊರಡಲಿದೆ. ಹೂವಿನ ಅಲಂಕೃತವಾದ ಹಾಗೂ ದೀಪಾಲಂಕೃತವಾದ ರಥದಲ್ಲಿ ಕುಳ್ಳಿಸಿದಂತ ಮಹಾಗಣಪತಿಯ ಭವ್ಯ ಮೆರವಣಿಗೆ ಈ ಕಿಲ್ಲೆ ಮೈದಾನದಿಂದ ಹೊರಡಲಿದೆ. ದಯಮಾಡ್ತದ ಆ ಕೈದೆಕ್ಕುನಲ್ ಬಟ್ಟಲ್ದೆಕ್ಕುನಲ್ ಕೈದೆಕ್ಕುನಲ್ಲ ದಯಮಾಡ್ತದ ವೆಹಿಕಲ್ಸ್ ಹಿಡ್ದಾರೆ ದಯಮಾಡ್ತು ದೆಪ್ಪುಲ ಹೇಳ್ತದೆ ನಿಖಲ್ನಾವೇ ಗಣೇಶೋತ್ಸವ ನಿಖಲೇ ಇಂಚ ಮಾಡ್ತಾರ ಅಂತ ಅಂಡ ಕೈದು ಹೊಲ್ದೆಕ್ಕುನೆ ದಯಮಾಡ್ತು ದೆಪ್ಪುಲ ಹೇಳ್ತದೆ ಎಕ್ಕಡತಿಂಜಿ ಪನೊಂದುಲ್ಲೆ ಆ ಕೈದೆಕ್ಕುನಲ್ಲ ಪಿರೋದ ಮೈ ವೇದಿಕೆಡ ಪಿರೋದ ಮೈಡ್ ಕೈದೆಕ್ಕುನಂಚಿನ ವ್ಯವಸ್ಥೆ ಉಂಟು. ಆ ವ್ಯವಸ್ಥೆ ಅಲ್ಪ ಬೈಕ್ ಸ್ಕೂಟರ್ ಇಂದು ಪುರ ಹಿಡ್ದಾರೆ ದಯಮಾಲ್ತು ತೆರವುಗೊಳಿಸೌಡಲ್ತು ತೆರವುಗೊಳಿಸೌಡು ದಯಮಾಲ್ತು ದಯಮಾಲ್ತದ ಮೂಜಿಗಡೆಟ್ಟು ವನಸ್ಸಾಪುಡು ದಯಮಾಲ್ತದ ಈತದ ಮೈಡ್ಲ ಬಲೆ ಮೂಜಿಗಡೆಟ್ಟು ವನಸ್ಸಾಪುಡು ಭಗವದ್ಭಕ್ತರೇ ನಿಖಿಲ್ ಎಂಟುನೊಟ್ಟಿಗೆ ಸಹಕರಿಸೌಡು. ಕೊನೆಯ ದಿನ ಇವತ್ತು. ಈ ಕೊನೆಯ ದಿನದಲ್ಲಿ ಭಗವದ್ಭಕ್ತರಾದ ತಾವೆಲ್ಲರೂ ಇನ್ನು ನಡೆಯುವಂಥ ಎಲ್ಲ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಬೇಕು. ಸಾಯಂಕಾಲ ಈಗ ತಾನೇ ಇನ್ನು ಕೆಲವು ನಿಮಿಷದಲ್ಲಿ ದಿವಂಗತ ಚಿದಾನಂದ ಕಾಮತ್ ಇವರ ಕನಸಿನ ಕೂಸಾದಂತ ಕನ್ನಡ ವಾರಿಸು ಕನ್ನಡ ಡಿಂಡಿಮ ಇದರ ಎಲ್ಲ ಸದಸ್ಯರು ಮಕ್ಕಳು ಇದರ ಸಾರಥ್ಯದಲ್ಲಿ ಹಾಡು ನೃತ್ಯ ಇಂತಿದ್ದ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಇವತ್ತು ನಡೀತದೆ. ಬಳಿಕ ಸಾಯಂಕಾಲ 6 ಗಂಟೆಗೆ ಭೂತಗಳ ನೇಮ ನಡೀತದೆ. 7 ಗಂಟೆಗೆ ಸುಡುಮದ್ದಿನ ಪ್ರದರ್ಶನ. ಬಳಿಕ ಶ್ರೀ ಮಹಾಗಣಪತಿ ದೇವರ ಭವ್ಯ ಮೆರವಣಿಗೆ ಈ ಕಿಲ್ಲೆ ಮೈದಾನದಿಂದ ಹೊರಡುತ್ತದೆ. ಹೂವಿನ ಅಲಂಕೃತವಾದ ದೀಪಾಲಂಕೃತವಾದ ಈ ರಥದಲ್ಲಿ ಕುಳ್ಳಿರಿಸಿದಂತ ಶ್ರೀ ಮಹಾಗಣಪತಿ ದೇವರ ಭವ್ಯ ಮೆರವಣಿಗೆ ಈ ಕಿಲ್ಲೆ ಮೈದಾನದಿಂದ ಹೊರಟು ಕೋರ್ಟ್ ರೋಡ್ ಆಗಿ ಕೋರ್ಟ್ ರೋಡಿನಿಂದ ಮುಖ್ಯ ರಸ್ತೆಗೆ ತೆರಳಿ ದರ್ಬೆಗೆ ತೆರಳಿ ದರ್ಬೆಯಿಂದ ಪರ್ಲಡ್ಕಗಾಗಿ ಪರ್ಲಡ್ಕದಿಂದ ರಾಧಾಕೃಷ್ಣ ಮಂದಿರದ ಬಳಿಯಿಂದಾಗಿ ಮುಖ್ಯ ರಸ್ತೆಗೆ ತೆರಳಿ ಅಲ್ಲಿ ಶ್ರೀ ಮಂಜಲ್ಪಡುಪಿನಲ್ಲಿ ದೇವರ ವಿಸರ್ಜನೆ ನಡೀತದೆ. ಭಗವದ್ಭಕ್ತರಾದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೆರವಣಿಗೆಯಲ್ಲೂ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸಾಯಂಕಾಲ 7 ಗಂಟೆಗೆ ಭೂತಗಳ ನೇಮ ನಡೀತದೆ. ಬಳಿಕ ಶ್ರೀದೇವರ ಭವ್ಯ ಮೆರವಣಿಗೆ ಹೊರಡಲಿದೆ. ಈಗ ಅಲ್ಲೇದಿಡ್ಲೆ ಈಗ ಬೋಡಂಡ ಬಿತ್ತದಿತ್ತು.
ಓಂ ಖಂ ಗಣಪತಿ ನಮಃ. ಶ್ರೀ ದೇವತಾ ಸಮಿತಿ ಪುತ್ತೂರು ಇಲ್ಲಿ 65ನೇ ವರುಷದ ಸಾರ್ವಜನಿಕ ಶ್ರೀ ಮಹಾ ಗಣೇಶೋತ್ಸವ. ಈ ನಮ್ಮ ಮಹಾಗಣಪತಿಯ ಹಬ್ಬದಲ್ಲಿ ಸೇರಿಕೊಂಡಿರತಕ್ಕಂಥ ಎಲ್ಲ ಭಕ್ತಾದಿಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಇವತ್ತು ಕೊನೆಯ ದಿನ ಮಹಾಗಣಪತಿಯ ಶೋಭಾ ಯಾತ್ರೆಯ ಮುಂಚಿತವಾಗಿ ನಡೆಯಲ್ಪಡುವಂತ ಪ್ರತಿ ವರುಷದಂತೆ ಈ ವರುಷ ಕೂಡ ಕೀರ್ತಿಶೇಷ ಶ್ರೀ ಚಿದಾನಂದ ಕಾಮತ್ ಕಾಸರಗೋಡು ಇವರ ನಿರ್ದೇಶನದೊಂದಿಗೆ ನಡೆದು ಬಂದಂತಹ ಬಾರಿಸು ಕನ್ನಡ ಡಿಂಡಿಮವ ತಂಡದಿಂದ ಹಾಡು ಮತ್ತು ನೃತ್ಯಗಳ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮ್ಮ ಕಣ್ಣ ಮುಂದೆ ನಡೆಯಲಿಕ್ಕಿದೆ. ಕೀರ್ತಿಶೇಷ ಚಿದಾನಂದ ಕಾಮತ್ರವರು ಸುಮಾರು 14 ವರುಷಗಳ ಮುಂಚೆ ಪುತ್ತೂರಿಗೆ ವೃತ್ತಿಯ ನಿಮಿತ್ತವಾಗಿ ಬಂದು ತನ್ನ ಪ್ರವೃತ್ತಿಯಾಗಿ ಈ ಒಂದು ಸಂಗೀತದ ಜೊತೆಗೆ ಎಲ್ಲರನ್ನು ತನ್ನತ್ತ ಸೆಳೆದುಕೊಂಡಿರುವಂತ ಒಬ್ಬ ಮಹಾನ್ ಚೇತನ ಅಂತ ಹೇಳಬಹುದು ನಾವು. ಚಿದಾನಂದ ಕಾಮತರ ಬಗ್ಗೆ ತಿಳಿಯದ ವ್ಯಕ್ತಿಗಳು ಬಹಳ ವಿರಳ. ಅವರು ನಡೆಸಿಕೊಂಡು ಬಂದಂತ ಈ ಬಾರಿಸು ಕನ್ನಡ ಡಿಂಡಿಮವ ಎನ್ನುವಂತ ಒಂದು ತಂಡ ನಿಲ್ಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಈಗ ಅದರ ಸಾರಥ್ಯವನ್ನು ವಹಿಸಿಕೊಂಡಿರುವವರು ವಸಂತಿ ಆರ್ ಐತಾಳ್. ಆದ್ರೂ ಕಾಮತ್ರು ನಮ್ಮ ಮುಂದೆ ಇಲ್ಲ ಅಂತಿದ್ರು ಅವರ ಧರ್ಮ ಪತ್ನಿಯವರಾದಂತ ಅನಿತಾ ಚಿದಾನಂದ ಕಾಮತ್ರವರು ಪ್ರತಿಯೊಂದು ಸಂದರ್ಭದಲ್ಲೂ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಈ 65 ವರುಷಗಳಿಂದ ನಡೆಯಲ್ಪಡುವಂತಹ ಈ ಮಹಾ ಗಣೇಶೋತ್ಸವ ಶ್ರೀಯುತ ಸುಧಾಕರ್ ಶೆಟ್ಟಿ ನೆಲ್ಲಿಕಟ್ಟೆ ಇವರು ಹಾಗೂ ಸಮಿತಿಯ ಗೌರವಾನ್ವಿತ ಭಕ್ತಾದಿಗಳೊಂದಿಗೆ ಹಾಗೂ ಸಾವಿರಾರು ಭಕ್ತಾದಿಗಳ ಸಹಕಾರದೊಂದಿಗೆ ಪುತ್ತೂರು ತಾಲೂಕಿನಲ್ಲಿಯೇ ಬಹಳಷ್ಟು ವಿಜೃಂಭಣೆಯಿಂದ ನಡೆಯುತ್ತಿರುವಂತಹ ವಿಚಾರಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. 7 ದಿವಸಗಳವರೆಗೆ ಬಹಳಷ್ಟು ವಿಜೃಂಭಣೆಯಿಂದ ಪೂಜಾ ಕೈಂಕರ್ಯಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಡೆಸಿಕೊಂಡು ಬಂದಿರುವಂತದ್ದನ್ನು ನಾವೆಲ್ಲರೂ ತಿಳಿದಿರುವಂತಹ ವಿಚಾರ. ಅದೆಷ್ಟೋ ಕಲಾವಿದರನ್ನು ಅವರ ಪ್ರತಿಭೆ ಏನು ಎಂಬುದನ್ನು ತೋರಿಸಿಕೊಟ್ಟವರು ಚಿದಾನಂದ ಕಾಮತ್ರವರು. ಬಹುಶಃ ಮಕ್ಕಳಿಗೆ ವೇದಿಕೆಗೆ ಬರುವುದಕ್ಕೊಂದು ಅವಕಾಶವನ್ನು ಇಡೀ ಪುತ್ತೂರು ತಾಲೂಕಿನಲ್ಲೇ ನಮಗೆ ಮಾಡಿ ಅಥವಾ ತೋರಿಸಿಕೊಟ್ಟವರು. ಮಕ್ಕಳಲ್ಲಿರುವಂತಹ ಕಲಾ ಪ್ರತಿಮೆ ಏನು ಎಂಬುದನ್ನು ಇಡೀ ನಮ್ಮ ತಾಲೂಕಿನಾದ್ಯಂತ ಬೇಡ ವಿಶ್ವದಾದ್ಯಂತ ಅಂತ ಹೇಳ್ಬೋದು. ಯಾಕಂದ್ರೆ ಇದೇ ತಂಡದಿಂದ ಗುರುತಿಸಲ್ಪಟ್ಟಂತ ನಿಶಾಂತ್ ರೈ ಮಠಂತ ಬೆಟ್ಟು, ಅದೇ ರೀತಿಯಲ್ಲಿ ಅಸ್ತಾ ಹೈತಾಳ್, ಕೃತಿಕಾ ಐತಾಳ್, ಸಮನ್ವಿ ರೈ ಮದಕ, ಶಮಾ ಪರ್ವಿನ್ ಧಾಜ್. ಯಾಕಂದ್ರೆ ನಾವು ಮಕ್ಕಳ ಹೆಸರುಗಳನ್ನು ಹೇಳ್ತಾ ಹೋದ್ರೆ ಬಹಳಷ್ಟು ಉದ್ದವಾಗಿ ಈ ಲಿಸ್ಟ್ ಬೆಳೀತದೆ ಅಂತ ಹೇಳ್ಬೋದು. ಯಾಕಂದ್ರೆ ಪುತ್ತೂರು ತಾಲೂಕು ಹೊರತುಪಡಿಸಿ ಇನ್ನಿತರ ಎಲ್ಲ ಕಡೆಗಳಲ್ಲೂ ತಮ್ಮ ಪುತ್ತೂರು ತಾಲೂಕಿನ ಮಕ್ಕಳ ಪ್ರತಿಭೆ ಏನು ಎಂಬುದನ್ನು ತೋರಿಸಿಕೊಟ್ಟವರು ಚಿದಾನಂದ ಕಾಮತ್ ಸರ್ ಹಾಗೂ ಸುಧಾಕರಣ್ಣನವರ ಬಹಳಷ್ಟು ಆತ್ಮೀಯತೆಯಿಂದ ಅವರ ಈ ಗಣೇಶೋತ್ಸವದ ಕಾರ್ಯಕ್ರಮದಲ್ಲೂ ಎಲ್ಲರ ಜೊತೆಗೆ ಸಹಕಾರವನ್ನು ಕೊಟ್ಟುಕೊಂಡು ಬಂದವರು ಕೀರ್ತಿಶೇಷ ಚಿದಾನಂದ ಕಾಮತ್ರವರು. ಈಗ ನಮ್ಮ ಮುಂದೆ ಅವರು ಇಲ್ಲದಿದ್ದರೂ ಅವರ ನೆನಪು, ಆ ದಿವ್ಯ ಚೇತನ ಸದಾ ನಮಗೆ ಚಿರಾಯುವಾಗಿದೆ ಅಂತ ಹೇಳ್ತಾ ಎಲ್ಲರಿಗೂ ನಮ್ಮ ಸಂಗೀತದ ರಸದೌತಣವನ್ನು ನಾವೀಗ ಉನ್ನಿಸುತ್ತಕ್ಕಿದ್ದೇವೆ. ಗಜಾನನಂ ಭೂತ ಗಣಾದಿ ಸೇವಿತ ಪದಂ ಕಪಿತ್ತ ಜಂಬೋ ಫಲಸಾರ ಪಾದ ಭಕ್ತಿತಂ ಉಮಾಶುತನಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾಪ ಪಂಕಜಂ. ಹಾಗಿದ್ರೆ ಮಹಾ ಗಣಪತಿಯನ್ನು ನಾವು ಆಚರಣೆ ಮಾಡೋದು ಎಲ್ಲದಕ್ಕಿಂತಲೂ ಮೊದಲು ಪ್ರಥಮ ಪೂಜಿತ ಮಹಾಗಣಪತಿ. ಇಡೀ ವ್ಯಾಸರು ಹೇಳಿದಂತ ಭಾರತವನ್ನು ಲಿಪಿಕಾರರಾಗಿ ಬರೆದಂತ ಮಹಾಗಣಪತಿಯ ಆರಾಧನೆಯನ್ನು ಮಾಡುತ್ತಾ ಸಂಗೀತದ ರಸದೌತಣವನ್ನು ಇಡೀ ಪುತ್ತೂರು ತಾಲೂಕಿನಾದ್ಯಂತ ಪ್ರತಿನಿಧಿಸುತ್ತಿರುವಂತ ಇಂದು ಈ ಮಧ್ಯಾಹ್ನ ನಂತರ ಈ ವೇದಿಕೆಯಲ್ಲಿ ನಮ್ಮ ಬಾರಿಸು ಕನ್ನಡ ಡಿಂಡಿಮದ ಪ್ರತಿಭೆಗಳಿಂದ ಈಗ ಹಾಡು ಮತ್ತು ನೃತ್ಯ ಕಾರ್ಯಕ್ರಮ. ಮೊದಲನೆಯದಾಗಿ ಮಹಾಗಣಪತಿ ವಿಘ್ನ ವಿನಾಶಕನಾದಂತಹ ಮಹಾಗಣಪತಿಯ ಹಾಡಿನೊಂದಿಗೆ ವೇದಿಕೆಗೆ ಬರಲಿಕ್ಕಿದ್ದಾರೆ ನವೀನ್ ಐತಾಳ್. ವೃತ್ತಿಯಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ಪ್ರವೃತ್ತಿಯಲ್ಲಿ ನಮ್ಮ ಸಂಗೀತವನ್ನು ಕೂಡ ಮಾಡ್ತಾ ಎಲ್ಲ ಜನರ ಮನಸ್ಸನ್ನು ವಿಜೃಂಭಿಸುವ ಒಂದು ಮಟ್ಟಿಗೆ, ಯಾಕಂದ್ರೆ ಮನಸ್ಸಿನಲ್ಲಿರುವಂತಹ ಎಲ್ಲ ಕೆಟ್ಟ ವಿಚಾರಗಳನ್ನ ಬದಿಗೊತ್ತಿ ನಾವು ದೇವರನ್ನು ಮನಸ್ಸಿನಲ್ಲಿ ಧ್ಯಾನಿಸುವುದಕ್ಕೋ ಅಥವಾ ಜ್ಞಾಪಿಸುವುದಕ್ಕೋ ಕಾರಣವಾಗುವಂಥದ್ದು ಈ ಸಂಗೀತ ಅಂತ ಹೇಳ್ಬೋದು. ಭಕ್ತಿಗೆ ಒಲಿಯದ ಭಗವಂತನಿರುವುದಕ್ಕೆ
ಭಕ್ತಿಗೆ ಸಾಧ್ಯವೇ? ಹಾಗಿದ್ರೆ ಭಕ್ತಿ ಎನ್ನುವಂತಹ ಪರಾಕಾಷ್ಠೆ ದೇವರನ್ನು ನಾವು ಒಲಿಸಿಕೊಳ್ಳುವುದಕ್ಕೆ ಸಾಧ್ಯ. ದೇವರಲ್ಲಿ ನಾವು ಬೇಡ್ತೇವೆ, ನಾನು ನಿನಗೆ ಇಂಥದ್ದನ್ನು ಕೊಡ್ತೇನೆ, ನೀನು ನನಗೆ ಇಷ್ಟು ಕೊಡಬೇಕು. ಖಂಡಿತವಾಗಿ ಇದು ಭಕ್ತಿ ಅನ್ನಿಸಲ್ಪಡುವುದಿಲ್ಲ. ನಾವು ದೇವರನ್ನು ನಂಬಿಕೆ ವಿಶ್ವಾಸಗಳ ಆಧಾರದೊಂದಿಗೆ ಭಕ್ತಿ ಪೂರ್ವಕವಾಗಿ ಪೂಜಿಸುತ್ತೇವೆ, ಆರಾಧಿಸ್ತೇವೆ ಅಂದ್ರೆ ಖಂಡಿತವಾಗಿಯೂ ಒಲಿದು ಬರುವವನು ಮಹಾಗಣಪತಿ. ಹಾಗಿದ್ರೆ ಅಂತ ಮಹಾಗಣಪತಿಯ ಈ ಸಾನ್ನಿಧ್ಯದಲ್ಲಿ ಮೊದಲಿಗೆ ವಿಘ್ನ ವಿನಾಶಕನಾದಂತಹ ಮಹಾಗಣಪತಿಯ ಪ್ರಾರ್ಥನೆಯ ಹಾಡಿನೊಂದಿಗೆ ಬರಲಿಕ್ಕಿದ್ದಾರೆ ನವೀನ್ ಐತಾಳ್. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा. वक्रतुण्ड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा. ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ. ಬಂದ ವಿಘ್ನಗಳ ಕಳೆ ಗಣನಾಥ ದೇವ, ಬಂದ ವಿಘ್ನಗಳ ಕಳೆ ಗಣನಾಥ ದೇವ, ಬಂದ ವಿಘ್ನಗಳ ಕಳೆ ಗಣನಾಥ ವಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ, ವಂದಿಪೆ ನಿನಗೆ ಗಣನಾಥ. ಆದಿಯೋಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯವ ಗಣನಾಥ. ಆದಿಯೋಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯವ ಗಣನಾಥ ದೇವ, ಸಾಧಿಸಿದ ರಾಜ್ಯವ ಗಣನಾಥ ವಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ, ವಂದಿಪೆ ನಿನಗೆ ಗಣನಾಥ. ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂತನು ರಣದಲ್ಲಿ ಗಣನಾಥ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂತನು ರಣದಲ್ಲಿ ಗಣನಾಥ ದೇವ, ಸಂತನು ರಣದಲ್ಲಿ ಗಣನಾಥ. ಗಣನಾಥ ವಂದಿಪೆ ನಿನಗೆ ಗಣನಾಥ.
ಪೂರ್ವಕವಾಗಿ ಮಹಾಗಣಪತಿಯನ್ನ ನೆನಪಿಸಿಕೊಂಡಂತ ನವೀನ್ ಐತಾಳ್ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಏಕದಂತ ವಕ್ರತುಂಡ ಸದಾ ಮೋದದಿ ಮಂದಹಾಸ ಮೋದಕ ಪ್ರಿಯ ಲಂಬೋಧರಣಿ ಲೋಕಪ್ರಿಯ ಆವಿರ್ಭಾವ ಮಂಗಳಕರ ಪ್ರಥಮ ಪೂಜಿತ ನಿನ್ನಿಂದಲೇ ಜಗವೆಲ್ಲ ಇಂದು ಸಂತಸ ಸಾಗರ ಜ್ಞಾನ ಬುದ್ಧಿ ಸಮೃದ್ಧಿ ಸಿದ್ಧಿಗಳ ಒಡನಾಡಿ ತಿಂಡಿ ಪೋತ ತರ್ಲೆ ತುಂಟ ಜಾಣರ ಜಾಣ ಸಿದ್ಧಿ ಪ್ರದಾಯಕ ಮುದ್ದು ಶ್ರೀ ಗಣಪ ವ್ಯಾಸ ವಿರಚಿತ ಮಹಾಭಾರತ ಗ್ರಂಥ ಲಿಪಿಕಾರ ಶ್ರೀ ಗಣೇಶ ನಿನಗೆ ಕೋಟಿ ಕೋಟಿ ನಮನ. ಇನ್ನು ಮುಂದೆ ಹಾಡಿನೊಂದಿಗೆ ವೇದಿಕೆಗೆ ಬರ್ತಾ ಇದ್ದಾರೆ ನಿತೇಶ್. SBI ಬ್ಯಾಂಕ್ನಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ದು ತನ್ನ ಒಂದು ಪ್ರವೃತ್ತಿಯಾಗಿ ಈ ಸಂಗೀತದ ಮೂಲಕ ಕೂಡ ಜನರ ಮನಸ್ಸನ್ನು ತಣಿಸಲಿಕ್ಕಿದ್ದಾರೆ. ಇನ್ನು ಮುಂದೆ ನಿತೇಶ್ ವೇದಿಕೆಗೆ.